ಕರ್ನಾಟಕ ಸಂಘ ಕತಾರ್ ಇದರ 2018ರ ವಸಂತೋತ್ಸವವು ಇದೇ ಬರುವ ಏಪ್ರಿಲ್ 27ರಂದು ಅಲ್ ವಕ್ರಾದ ದೆಹಲಿ ಪಬ್ಲಿಕ್ ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಬಾರಿ ಗೌರವಾನ್ವಿತ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಕಲಾವಿದರಾದ ಅನಂತ್ನಾಗ್ ಹಾಗೂ ಶ್ರೀಮತಿ ಗಾಯತ್ರಿ ಅನಂತ್ನಾಗ್ ಅವರು ಭಾಗವಹಿಸಲಿರುವರು. ಸಂಗೀತ ರಸದೌತಣ ನೀಡಲು ಫಿಲ್ಮ್ ಫೇರ್ ಪ್ರಶಸ್ತಿ ವಿಜೇತೆ ಅನನ್ಯ ಭಟ್ ಅಲ್ಲದೆ ಖ್ಯಾತ ಸಂಗೀತ ಬಳಗ ಬೀಟ್ ಗುರೂಸ್ ತಮ್ಮ ಸಂಗೀತ ಗಾನಸುದೆ ಪ್ರಸ್ತುತಪಡಿಸಲಿರುವರು. ಕಾರ್ಯಕ್ರಮದ ನಿರೂಪಕರಾಗಿ ಅರುಣ್ ಉಳ್ಳಾಲ್ ನಡೆಸಿಕೊಡಲಿದ್ದು, ಸ್ಥಳೀಯ ಕಲಾವಿದರೊಂದಿಗೆ ಸಂಘದ ಸದಸ್ಯರು ಮನೋರಂಜನಾ ಕಾರ್ಯಕ್ರಮ ನೀಡಲಿರುವರು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ವೆಂಕಟೇಶ್ ರಾವ್ ತಿಳಿಸಿದ್ದಾರೆ. ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ಕತಾರ್.